सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्निकम् कौसल्या सुप्रजा रामपूर्वा सन्ध्या प्रवर्तते। ನಮ್ಮ ಕಾಲದಲ್ಲೆಲ್ಲ ಹೇಗಿತ್ತು, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಿತ್ತು. ಈಗ ಅದು ಯಾವುದೂ ಇಲ್ಲ, ಎಲ್ಲೆಲ್ಲೂ ಸುಡುವ ಬಿಸಿಲಿಗೆ ಯಾಕೋ ಸುಸ್ತು ಜಾಸ್ತಿ ಆಗ್ತಾ ಇದೆ. ಹಬ್ಬ ಇವತ್ತಿಗಿಷ್ಟು ಸಾಕು, ಇನ್ನು ನಾಳೆ ಮಾಡಿದ್ರೆ ಆಯ್ತು. ಅಪ್ಪ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಆಯ್ತಾಯ್ತು. ಅಡಿಗೆ ನೀನೇನು ಮಾಡಬೇಡಪ್ಪ, ನಾನು ಬಂದು ಮಾಡ್ತೀನಿ. ಸರಿ ಮಗ, ಬೇಗ ಬಾ. ಹಲೋ, ಫ್ಯಾಕ್ಟ್ರಿ ಕೆಲಸ ನಡೀತಾ ಇದೆ. ಇಂಜಿನಿಯರ್ ಸರ್ವೆ ಮಾಡ್ಲಿಕ್ಕೆ ಹೋಗಿದ್ದಾರೆ. MLA ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಹೌದು ಹೌದು, ಬರ್ತಾರೆ ಈಗ, ಮಾತಾಡ್ತೇನೆ ನಾನು. ಓಕೆ ಓಕೆ. ಇಂಜಿನಿಯರ್, ಸರ್ವೆ ಎಲ್ಲ ಆಯ್ತಾ? ಸರ್ವೆ ಮಾಡೋದು ಕಷ್ಟ ಸರ್. ಯಾಕೆ? ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಫ್ಯಾಕ್ಟ್ರಿಗೆ ಸರ್ವೆ ಮಾಡ್ತಾ ಇದ್ದೀವಿ. ಅಂದ್ರೆ ಮರೆಲ್ಲ ತೆಗಿತೀರಾ? ಹೌದು. ಹಾಗಾದ್ರೆ ನಮ್ಗೆ ಆ ಫ್ಯಾಕ್ಟ್ರಿ ಬೇಕಾಗಿಲ್ಲ. ನೀವು ಅದೆಲ್ಲ ನಮ್ಮಲ್ಲಿ ಮಾತಾಡಬೇಡ, ಅದೆಲ್ಲ ನೀವು ಮೇಲ್ನವ್ರ ಹತ್ರ ಮಾತಾಡಿಕೊಳ್ಳಿ. ಸರಿ, ಯಾರ ಜೊತೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡ್ತೀನಿ. ಯಾರೋ ಒಬ್ರು ಪರಿಸರವಾದಿ ಅದನ್ನು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವನ್ ಯಾರ ಎನ್ನೋಕೆ? ಕಾಡೇನು ಅವನ ಅಪ್ಪಂದ? ಗಿಡ ಮರ ಏನು ನಡೆಸಿದ್ನ? ಸ್ವಲ್ಪ ದುಡ್ಡು ಕೊಡ್ರಿ, ಎಲ್ಲ ಸರಿ ಹೋಗುತ್ತೆ. ಸರ್, ಅವನೇ ನಿಮ್ಮಲ್ಲಿ ಬರ್ತಾನೆ. ಎಲ್ಲ ದುಡ್ಡಿಗಾಗಿ ಹೋರಾಟ ಮಾಡ್ತಾರೆ, ನನ್ಗೊತ್ತಿಲ್ವಾ? ಸರಿ ಬರ್ಲಿ, ನಾನು ನೋಡ್ಕೋತೀನಿ. ಫ್ಯಾಕ್ಟ್ರಿ ಮಾಡ್ತಿದ್ಯಂತೆ, ಮೊದ್ಲ ಫ್ಯಾಕ್ಟ್ರಿ ನಿಲ್ಸು. ಓ, ನೀನ ಮಹಾ ಪರಿಸರವಾದಿ? ಹೌದು, ನಾನೇ. ಮೊದ್ಲ ಫ್ಯಾಕ್ಟ್ರಿ ನಿಲ್ಸು. ನೋಡು, ನಿನಗೆಷ್ಟು ಬೇಕೇಳು, ಹಣ ನಾನು ಕೊಡ್ತೀನಿ. ಕೊಟ್ರೆ ತಗೊಳಕ್ಕೆ ಎಂಜಲ್ ತಿನ್ನೋ ನಿನ್ನಂತ ಲುಚ್ಚ ಅಲ್ಲ. ಮಾತು ಕೇಳೋಕೆ ಚೆನ್ನಾಗಿರುತ್ತೆ, ಮಾಡಕ್ಕಾಗಲ್ಲ. ನಿನ್ನಂತವ್ರು ಇರೋದ್ರಿಂದಲೇ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು. ದುಡ್ಡು ತಗೊಳ್ತಾ ಇದ್ರೆ ಏನು ಆಗ್ತಾ ಇರ್ಲಿಲ್ಲ. ರೈತರ ಬಗ್ಗೆ ಇನ್ನೊಂದ್ಸರಿ ಈ ತರ ಮಾತಾಡಿದ್ರೆ ಊಟಕ್ ಬಿಡ್ತೀನಿ. ನಾನು ಒಬ್ಬ ಕಾಂಟ್ರಾಕ್ಟ್ದಾರ, ನನ್ನ ಪವರ್ ಎಲ್ಲಿ ತನಕ ಇದೆ ಅಂತ ನಿನ್ ಗೊತ್ತಿಲ್ಲ. ಕಾನೂನು ಪಬ್ಲಿಕ್ ಮುಂದೆ ಎಲ್ಲ ಒಂದೇ. ನಾನು ಪಬ್ಲಿಕ್. ನೀನ್ ಅದೇ ತಡೀತೀಯೋ ನಾನು ನೋಡ್ತೀನಿ. ನೀನು ಅದೇಗೆ ಫ್ಯಾಕ್ಟ್ರಿ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಪ್ರಕೃತಿ ನಾಶ ಮಾಡಕ್ಕೆ ಬಂದ್ರೆ ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು, ರಕ್ತಕ್ಕೆ ರಕ್ತ. ಹುಷಾರ್. ಪ್ರಕೃತಿ ನಾಶ ಮಾಡಕ್ ಬಂದ್ರೆ ಯಾರು ಉಳಿಯಲ್ಲ. ಹುಷಾರ್.
ಬಡ್ಡಿ ಮಗ ಭಾರಿ ಹಾರಾಡ್ತಾನೆ, ಮಾಡ್ತೇನೆ ಅವನಿಗೆ. ಶಂಕರ್ ಎಲ್ಲಿದ್ಯಾ? ಏನ್ ಫೋನ್ ಮಾಡಿ ಸರ್? ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಗಿರೀಶ್ ಅಂತ ಇವನ ಹೆಸರು. ನನ್ನ ಬಿಸಿನೆಸ್ಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾನೆ. ಇವನಿಗೊಂದು ಗತಿ ಕಾಣಿಸು. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಓ ಏನ್ ಗಿರೀಶ ಈ ಕಡೆ? ಪೋಸ್ಟ್ ಏನಾದ್ರೂ ಇದೆಯಾ ಅಂತ ಬಂದೆ. ಬಂದ್ರೆ ಬರ್ಬೋದು, ಬಂದ್ರೆ ನಾ ಫೋನ್ ಮಾಡ್ತೇನೆ. ಕಾಂಟ್ರಾಕ್ಟ್ ಹತ್ರ ಜಗಳ ಇದ್ದಂತೆ ಊರು ಹಾಳು ಮಾಡಕ್ಕೆ ಬರ್ತಾನಂತೆ. ನಾವು ಸುಮ್ಮನೆ ಇರ್ತೀವಾ? ಊರಿನವ್ರನ್ನೆಲ್ಲ ಒಟ್ಟುಗೂಡಿಸಿದೀನಿ. ನಾಳೆ ನೀವು ಬನ್ನಿ. ತಂದೆ ಹೇಳಿದ್ರು, ಖಂಡಿತ ಬರ್ತೇನೆ ನಾನು. ಕೋರ್ಟಿಂದ ತಡೆ ಬರುತ್ತೆ. ನೀನೇನು ಹೆದರ್ಬೇಡ, ನಾನು ನನ್ನ ಹೆಂಡತಿಗೆ ಇದ್ರಲ್ಲ. ಅಂದ್ರೆ ಹೆಂಡತಿ ಅಂದ್ರೆ ಭಯ ಇಲ್ವಾ? ಇಲ್ಲ ಇಲ್ಲ, ಖಂಡಿತ ಖಂಡಿತ ಇಲ್ಲ. ಹಾ ಅಂದೆ ಕಣೆ, ಸುಮ್ಮನೆ ಮಾತಿಗೆ ಅಂದೆ ಅಷ್ಟೇ. ಹೆದರಲ್ಲ ಅಂದ್ರಿ? ಏನಿಲ್ಲ, ಹಿಂದೆ ಸ್ವಲ್ಪ ಮಾತಾಡೋದಕ್ಕೆ ಬಾಕಿ ಇದೆ, ಯಾರಿಗೆ ಹೇಳ್ಬೇಡ. ಸರಿ ಹೋಯ್ತು. ಹಾಯ್. ಹಾಯ್. ಮತ್ತೆ ಚೆನ್ನಾಗಿದೆಯಾ? ಬೆಂಗಳೂರಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದೆ. ಮತ್ತೆ ಈಗೇನ್ ಮಾಡ್ತಾ ಇದೀಯಾ? ನಾನು ಅಗ್ರಿಕಲ್ಚರ್ ಅಲ್ಲಿ ಡಿಗ್ರಿ ಮಾಡ್ತಿದ್ದೇನೆ. ಮತ್ತೆ ಊರಲ್ಲೆಲ್ಲ ಹೇಗಿದೆ? ಅದನ್ನೆಲ್ಲ ಯಾಕೆ ಕೇಳ್ತೀಯಾ? ಹೊರಗಡೆ ಬಾ, ಹೇಳ್ತೀನಿ. ಎಷ್ಟಾಯ್ತಣ್ಣ? ಸಿಕ್ಕಾಪಟ್ಟೆ ಸೆಕೆ ಅಲ್ವಾ? ಮರ ಗಿಡ ಎಲ್ಲ ಕಡಿದ್ರೆ ಇನ್ನೇನಾಗುತ್ತೆ? ಊರಲ್ಲಿ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರಂತೆ. ಅದಕ್ಕೆ ನಾನೀಗ ಹೋರಾಟಕ್ಕೆ ಇಳಿದಿದ್ದೀನಿ. ನಾನಂತೂ ಈ ಸಸ್ಯ ಸಂಪತ್ತನ್ನೆಲ್ಲ ಹಾಳು ಮಾಡಕ್ ಬಿಡಲ್ಲ. ನಿನ್ನ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಮ್ಮ ಹೊಳೆಯಲ್ಲಿ ನೀರೇ ಇಲ್ಲ ಅಂತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ ಇದೆ, ನೋಡು. ಎಲ್ಲೆಲ್ಲೂ ನೀರಿನ ದಾಹ, ಕೃಷಿಗೆ ನೀರಿಲ್ಲ, ಪಶು ಪಕ್ಷಿಗಳಿಗೆ ನೀರಿನ ಅಭಾವ, ಕೆಲವು ಕಡೆ ಕುಡಿಯುವುದಕ್ಕೂ ನೀರಿಲ್ಲದ ಪರಿಸ್ಥಿತಿ. ಸ್ವಚ್ಛಂದವಾಗಿದ್ದ ನಮ್ಮ ಪರಿಸರ ಇಂದು ಜೀವ ಕಳೆದುಕೊಂಡಿವೆ. ಬಾವಿಯಲ್ಲಿ ನೀರಿಲ್ಲ, ಕೊಳಗಳಲ್ಲಿ ನೀರಿಲ್ಲ, ಹೊಳೆಗಳು ಬತ್ತಿ ಹೋಗಿವೆ. ಮರಗಳಿದ್ದ ಕಡೆ ಇಂದು ಕಾಂಕ್ರೀಟ್ ಕಾಡುಗಳಾಗಿವೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮಳೆ ಬರುವುದಿಲ್ಲ, ನದಿ, ಕಾಲುವೆ, ತೋಡುಗಳು ತುಂಬುವುದಿಲ್ಲ, ಬೆಳೆ ಬೆಳೆಯಲಾಗುವುದಿಲ್ಲ. ಕೊನೆಯದಾಗಿ ತಿನ್ನುವುದಕ್ಕೂ ಆಹಾರವಿರುವುದಿಲ್ಲ, ಕುಡಿಯುವುದಕ್ಕೂ ನೀರಿರುವುದಿಲ್ಲ. ನೀರಿಲ್ಲದೆ ಜೀವ ಸಂಕುಲ ಬದುಕುವುದಾದರೂ ಹೇಗೆ? ಮನುಷ್ಯ ತಾನು ಮಾಡಿದ ಪಾಪದ ಕೂಪದಲ್ಲಿ ಬಿದ್ದು ಸಾಯುತ್ತಿದ್ದಾನೆ. ಎಲ್ಲಾ ಜೀವ ಸಂಕುಲದ ಜೊತೆ ಮನುಷ್ಯ ಜೀವ ಸಂಕುಲ ಕೂಡಿ ಉಳಿಯಲಿ ಎಂಬುದು ನಮ್ಮೆಲ್ಲರ ಆಶಯ. ಹಾಗಾಗಿ ಪರಿಸರ ಉಳಿಸಿ, ಗಿಡಗಳನ್ನು ನೆಟ್ಟು ಬೆಳೆಸಿ. ಈ ಸುಂದರವಾದ ಪರಿಸರವನ್ನು ಹಾಳು ಮಾಡೋಕೆ ಮನಸ್ಸಾದ್ರೂ ಹೆಂಗ್ ಬರುತ್ತೆ? ಮನುಷ್ಯ ಸ್ವಾರ್ಥಿ ಕಣ. ಅವನಿಗೆ ಅವನೊಬ್ಬನೇ ಬದುಕಬೇಕು ಅನ್ನೋ ದುರಾಸೆ. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು.
ಹಲೋ, ಮುಚ್ಕೊಂಡು ಫೋನ್ ಇಡಲೇ, ಬಿಸಿಲಿದ್ದೀನಿ ನಾನು. ಏನ್ ಕಾರ್ಡ್ ಕಾಪಾಡ್ತೀಯಾ, ನಾಡ್ ಕಾಪಾಡ್ತೀಯಾ? ಮೊದ್ಲು ನಿನ್ನ ನೀನ್ ಕಾಪಾಡ್ಕೊಳ್ಳೋದೇ. ಕಾಡ್ ಕಾಪಾಡಕ್ ಗೊತ್ತು, ನಾಡ್ ಕಾಪಾಡಕ್ ಗೊತ್ತು. ನನ್ಗೆ ಏನ್ ಮಾಡ್ಬೇಕಂತ ನಂಗೆ ಗೊತ್ತು. ಮೊದ್ಲು ನಿನ್ನ ನೀನ್ ಕಾಪಾಡ್ಕೊಳ್ಳೋದೇ. ಬಾರು 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 ಬರಲ್ಲ, ಬನ್ರಲ್ಲ. ಅಪ್ಪ ಅವನ್ ಮಾತ್ರ ಸುಮ್ಮನೆ ಬಿಡಲ್ಲ. ನೀನು ಮತ್ತೆ ಅವರ ಹತ್ರ ಹೋಗೋದು ಸರಿ ಇರಲ್ಲ. ಬೇಡ ಮಗ. ಅಪ್ಪ, ಯುದ್ಧ ಶುರುವಾಗಿದೆ, ಹಿಂದಕ್ಕೆ ಬರೋ ಮಾತೇ ಇಲ್ಲ. ನಿನ್ನಪ್ಪನಿಂದ ಇದೆಲ್ಲ ಆಗಲ್ಲ. ಎಲ್ರು ಬರ್ತಾರಪ್ಪ. ಯಾರು ಯಾರು ಬರ್ತಾರೆ? ಹೆಸರಿಗೆ ಮಾತ್ರ ನಾವಿದ್ದೇವೆ ಅಂತಾರೆ, ಕೊನೆಗೆ ಯಾರು ಬರಲ್ಲ. ನೀವು ಹೀಗೆ ಸುಮ್ಮನೆ ಬಿಟ್ಟೆ ಪ್ರಕೃತಿನ ಈ ಸ್ಥಿತಿ ತಂದಿದ್ದು. ಏನು ಪರಿಸ್ಥಿತಿ? ಊರಿನ ಎಷ್ಟೋ ಗದ್ದೆಗಳು ಒಣಗಿ ನಿಂತಿವೆ, ನೀರಿಲ್ಲದೆ. ಸಾಲದಕ್ಕೆ ದುಡಿಯೋರೆಲ್ಲ ಬೆಂಗಳೂರು ಸೇರಿದ್ದಾರೆ. ಇರೋ ಬರೋ ಆಸ್ತಿನ ಜನ 3 ಕಾಸಿಗೆ ಮಾರ್ಕೊಂಡಿದ್ದಾರೆ. ನಿಮ್ಮ ಕಾಲದಲ್ಲಿ ಹೇಗಿತ್ತು ಮಳೆ ಬೆಳೆ? ಈಗ ಹೇಗಿದೆ? ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನೀವು ಹೇಳಲ್ಲ, ನಾವು ಕೇಳಲ್ಲ. ಯುವ ಜನಾಂಗ ಸರಿ ಇಲ್ಲ ಅನ್ನೋ ನೀವುಗಳು, ಏನೋ ಮುದುಕ ಹೇಳ್ತಾನೆ ಅನ್ನೋ ನಾವುಗಳು. ನಿಮ್ಮಂತವರ ಮಾರ್ಗದರ್ಶನ, ನಮ್ಮಂತವರ ಕೆಲಸ ಮಾಡಿಸ್ಕೊಳ್ಳೋಕೆ ಇಲ್ಲಿ ಯಾರು ಮುಂದೆ ಬರಲ್ಲ. ಇದೇ ಪರಿಸ್ಥಿತಿ ಬಂದ್ರೆ ಭೂಮಿ ಕಾಡಾಗಿರಲ್ಲ, ಕಾಂಕ್ರೀಟ್ ಕಾಡಾಗಿರುತ್ತೆ. ಆಮೇಲೆ ಕುಡಿಯೋಕ್ಕೂ ನೀರು ಸಿಗಲ್ಲ, ಉಸಿರಾಡಕ್ಕೂ ಗಾಳಿ ಸಿಗಲ್ಲ. ಮನುಷ್ಯನ ಕಿತ್ತು ತಿನ್ನೋ ಕಾಲ ಬರುತ್ತೆ. ಇನ್ನಾದ್ರೂ ಪರಿಸರ ಉಳಿಸಿ ಉಳಿಸಿ ಉಳಿಸಿ. ಏಳು ಏಳು, ಅದೇನು ಮಾಡ್ಬೇಕು ಅಂತಿದ್ದೀವೋ ಮಾಡು, ನಾನಿದ್ದೀನಿ. ಕನಕಮೂರ್ತಿ, ಆ ಪ್ರಾಜೆಕ್ಟ್ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಚೇಲಗಳಿಗೆ ಹೊಡೆದ್ಮೇಲೆ ನಿಂಗೊಡಿಯೋದೇನು ಕಷ್ಟ ಅಲ್ಲ. ಅಲ್ಲರಿ, ಸಾಮಾನ್ಯ ಒಬ್ಬ ಹುಡುಗನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ರೀ ನಿಮ್ಮಿಂದ? ತುಂಬಾ ಓದ್ಕೊಂಡಿದ್ದೇನೆ ಸರ್. ಸಾಲದಕ್ಕೆ ಊರಿನ ಎಲ್ಲರ ಹತ್ರ ಆತ್ಮೀಯರಾಗಿದ್ದಾರೆ. ಹೋಗ್ರಿ, ಎಲ್ಲಾದ್ರೂ ಚರ್ಚ್ ಮಸೀದಿಗೆ ಉಪದೇಶ ಮಾಡಕ್ ಹೋಗ್ರಿ. ನನ್ನ ಪಿ ಆಗೋಕೆ ನಾಲಾಯಕ್ ನೀವು. ಸಾರಿ ಸರ್, ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಲ್ಲ, ಮೊದಲು ಮಾಡ್ರಿ.